ಬಹ್ರೇನ್ನ ಅನಿವಾಸಿ ಬಿಲ್ಲವ ಸಮುದಾಯದ ಒಕ್ಕೂಟವಾದ ಬಹ್ರೇನ್ ಬಿಲ್ಲವಾಸ್ನ 2022-23ರ ಸಾಲಿಗೆ ನೂತನ ಆಡಳಿತ ಮಂಡಳಿಯು ಅಸ್ತಿತ್ವಕ್ಕೆ ಬಂದಿದ್ದು, ನೂತನ ಆಡಳಿತ ಮಂಡಳಿಯ ಪ್ರಥಮ ಕಾರ್ಯಕ್ರಮವಾಗಿ ಮನಾಮಾದಲ್ಲಿರುವ ಶ್ರೀಕೃಷ್ಣ ದೇಗುಲದ ಸಭಾಂಗಣದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ಖ್ಯಾತ ವೈದಿಕರಾದ ಹರೀಶ್ ಶಾಂತಿಯವರು ವಿಶೇಷವಾಗಿ ದ್ವೀಪಕ್ಕೆ ಆಗಮಿಸಿ ಈ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ಆಡಳಿತ ಮಂಡಳಿಯ ವಿದ್ಯುಕ್ತ ಪದಗ್ರಹಣ ಕಾರ್ಯಕ್ರಮವು ಜರುಗಲಿರುವುದು. ತನ್ನ ಸಮುದಾಯದ ಜನರ ನೋವು ನಲಿವುಗಳಿಗೆ ಸ್ಪಂದಿಸಲೆಂದೇ ದ್ವೀಪ ರಾಷ್ಟ್ರದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಬಹ್ರೇನ್ ಬಿಲ್ಲವಾಸ್ ಇದೀಗ 19ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಪ್ರಸಕ್ತ ಸಾಲಿನ ಅಧ್ಯಕ್ಷರಾಗಿ ಯುವ ಉದ್ಯಮಿ ಶ್ರೀ ಹರೀಶ್ ಪೂಜಾರಿಯವರು ಆಡಳಿತ ಮಂಡಳಿಯ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಉಪಾಧ್ಯಕ್ಷರಾಗಿ ಚರಣ್ ಸುವರ್ಣ, ಪ್ರಧಾನ ಕಾರ್ಯದರ್ಶಿಯಾಗಿ ಸಂಪತ್ ಸುವರ್ಣ, ಉಪ ಕಾರ್ಯದರ್ಶಿಯಾಗಿ ಧನುಷ್ ಸುವರ್ಣ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಸಂಪತ್ ಜತ್ತನ್ನ, ಉಪ ಮನೋರಂಜನಾ ಕಾರ್ಯದರ್ಶಿಯಾಗಿ ಸೀತಾರಾಮ್ ಸುವರ್ಣ, ಕ್ರೀಡಾ ಕಾರ್ಯದರ್ಶಿಯಾಗಿ ಸತೀಶ್ ಪೂಜಾರಿ, ಖಜಾಂಚಿಯಾಗಿ ರಿತೇಶ್ ಕೋಟ್ಯಾನ್, ಉಪ ಖಜಾಂಚಿಯಾಗಿ ಸಚಿನ್ ಕುಮಾರ್, ಸಮಿತಿಯ ಸದಸ್ಯರಾಗಿ ದಿನೇಶ್ ಕರ್ಕೇರ ಹಾಗೂ ರಾಜು ಸುವರ್ಣ ಆಯ್ಕೆಯಾಗಿದ್ದಾರೆ. ಬಹ್ರೇನ್ ಬಿಲ್ಲವಾಸ್ನ ಮಹಿಳಾ ಘಟಕದ ಸಂಘಟಕಿಯರಾಗಿ ಲೋಲಾಕ್ಷಿ ರಾಜರಾಮ್, ಚಂದ್ರಕಲಾ ಮೋಹನ್, ಪ್ರತಿಮಾ ರಾಜ್ ಮೂಡಬಿದ್ರಿ, ಪೂರ್ಣಿಮಾ ಜಗದೀಶ್ ಹಾಗೂ ವಿದ್ಯಾ ಪುರುಷೋತ್ತಮ್ ಅವರು ನೇಮಕಗೊಂಡಿದ್ದಾರೆ. ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲೆಂದೇ ಇಂದು ತಾಯ್ನಾಡಿನಿಂದ ದ್ವೀಪಕ್ಕೆ ಆಗಮಿಸಿದ ಹರೀಶ್ ಶಾಂತಿ ಪುತ್ತೂರಿವರಿಗೆ ಇಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಬಿಲ್ಲವ ಸಮುದಾಯದ ಹಿರಿಯರು ಸ್ವಾಗತವನ್ನ ಕೋರಿದ್ರು. ಬಹ್ರೇನ್ ಬಿಲ್ಲವಾಸ್ನ ನೂತನ ಆಡಳಿತ ಮಂಡಳಿಯಿಂದ ಸಮುದಾಯಕ್ಕೆ ಇನ್ನಷ್ಟು ಸೇವೆ ಒದಗಿ ಬರಲಿ, ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಜರುಗಲಿ ಎಂದು ಶುಭ ಹಾರೈಸೋಣ. ಕಮಲಕ್ ಶಾಮೀನ್, ವಿ4 ನ್ಯೂಸ್, ಬಹ್ರೇನ್.